चाट मसाला ನಾನು ಬಿಟ್ಟು ಚಾರ್ಮುರಿ ತಿನ್ನೋದು ಇವಾರು ನನಗೆ ಲೀಸಾ ತಿಕ್ಕೆ ಹಾರ್ ಮಿಲ್ಕ್ ಸ್ಟಾರ್ಟ್ ಯಾರಿಗೆಲ್ಲ ನೆನಪಿದೆ ಚೈಲ್ಡ್ಹುಡಲ್ಲಿ ತಿಂತಿದ್ರಲ್ಲ 25 ಪೈಸೆಗೇನೋ ಸಿಕ್ತಿತ್ತು ತುಂಬ. ನಾವು ಫಿಶ್ ಮೀಲ್ಸನ್ನು ಆರ್ಡ್ರ್ ಮಾಡಿದ್ವಿ, ಅದರ ಜೊತೆ ಬೊಂಡಾಸ್ ಗೀ ರೋಸ್ಟ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೇಗಿದ್ರೆ ಎಲ್ಲರೂ? ಇವತ್ತು ನಾನು ಅಮ್ಮ ಚಿಕ್ಕಮ್ಮಂದಿರ ಜೊತೆಗೆ ಮ್ಯಾಂಗ್ಳೂರು ಹೊರಟಿದ್ದೇವೆ. ಸ್ವಲ್ಪ ಶಾಪಿಂಗ್ ಅದು ಇದಂತ ಉಂಟು. ಇಲ್ಲಿ ಆ್ಯಕ್ಚುಲಿ ಮಾತಾಡಿದ್ದೆ, ಆ ವಿಡಿಯೋನ ನಾನು ಮ್ಯೂಟ್ ಮಾಡಿದೆ, ಯಾಕೆಂದರೆ ತುಂಬ ನಾಯ್ಸ್ ಬರ್ತಿತ್ತು ಆಯಿತಾ. ನಮ್ಮದು ಡಿಸ್ಕಷನ್ ಕೂಡ ಆಗ್ತಿತ್ತು, ಫಸ್ಟ್ ಎಲ್ಲಿಗೆ ಹೋಗೋದು, ಸೆಕೆಂಡ್ ಎಲ್ಲಿಗೆ ಹೋಗೋದು, ಹಾಗೆ ಹಿಂಗೆ ಅಂತ. ಸೊ ಅದನ್ನು ನಾನು ಮ್ಯೂಟ್ ಮಾಡಿದ್ದೇನೆ ಆಯಿತಾ. ನಾವೆಲ್ಲಿ ರೀಚ್ ಆದ್ವಿ ಅಂದರೆ ನಮಗುಡ್ಲ ವೈ. ಓಕೆ, ನಾವು ಹಂಪನಕಟ್ಟದಲ್ಲಿರುವ ಝೂಡಿಯೋಗೆ ಬಂದ್ವಿ. ಫಸ್ಟ್ ಡೆಸ್ಟಿನೇಷನ್ ಇವತ್ತಿದ್ದು. ಅಮ್ಮ ಏನೇ ತಾಯಿ. ಸೊ ಈಗ ಇಲ್ಲಿ ಹೋಗುವ ಅಂತ ಲಿಫ್ಟಿಗೆ ವೆಯ್ಟ್ ಮಾಡ್ತಾ ಇದ್ದೇವೆ. ಸೇಲ್ ಆಗ್ತಾ ಉಂಟು ಝೂಡಿಯೋದಲ್ಲೆಲ್ಲ. ಆ್ಯಕ್ಚುಲಿ ನ್ಯೂ ಇಯರ್ ಗೊತ್ತುಂಟಾ? ನಾನು ಆ್ಯಕ್ಚುಲಿ ಒಂದು ರೀಲ್ ನೋಡಿದ್ದೆ, ನೋಡುವ ಎಂತ ಉಂಟು ಗೊತ್ತಿಲ್ಲ. ಲೆಟ್ಸ್ ಸಿ. ಬಂದು ಝೂಡಿಯೋಗೆ ಹೋಗುವಾಗ ಏನು ಎಕ್ಸೈಟ್ಮೆಂಟಲ್ಲಿ ಹೋಗ್ತೀನಿ, ಒಳ್ಳೆ ಕಲೆಕ್ಷನ್ ಇರ್ಬೋದಂತ. ಆದರೆ ಎವ್ರಿ ಟೈಮ್ ಈ ಹಂಪನಕಟ್ಟದಲ್ಲಿರೋ ಝೂಡಿಗೆ ಹೋಗುವಾಗ ತುಂಬಾ ಬೇಜಾರಾಗಿಬಿಡುತ್ತೆ ಆಯಿತಾ. ಯಾವಾಗ ಹೋದರೂ ಕೂಡ ಇಲ್ಲಿ ಸ್ಟಾಕ್ ತುಂಬಾ ಕಡಿಮೆ ಇರುತ್ತೆ. ರೀಸೆಂಟಾಗಿ ಒಂದು ರೀಲ್ ನೋಡಿದ್ದೆ, ಫ್ರೈಡೇ ಅವರದ್ದು ನ್ಯೂ ಸ್ಟಾಕ್ ಬರುತ್ತೆ, ಸಾಟರ್ಡೆ ವಿಸಿಟ್ ಮಾಡಬೇಕು ಅಂತ. ನಾವು ವಿಸಿಟ್ ಮಾಡಿದ್ದು ಟ್ಯೂಸ್ಡೇ. ಮೋಸ್ಟ್ಲಿ ಅದೇ ರೀಸನ್ ಇರ್ಬೋದು, ಎಲ್ಲ ಕಡೆ ಖಾಲಿ ಖಾಲಿ ಕಾಣ್ತಿತ್ತು. ಇಷ್ಟ ಆದದ್ರಲ್ಲಿ ಸೈಜ್ ಸಿಗೋದಿಲ್ಲ, ಯಾವ್ದು ಇಷ್ಟ ಆಗೋದಿಲ್ವ ಅದರಲ್ಲಿ ಸೈಜ್ ಎಲ್ಲ ಅವೈಲೇಬಲ್ ಇರುತ್ತೆ. ಆಫರ್ ಪ್ರಾಡಕ್ಟ್ಸ್ ಅಂತ ಹಾಕಿದ್ರು, ಆದರೆ ಅಲ್ಲಿ ಕೂಡ ಕೆಲವು ಕಡೆ ಸೈಜ್ ಇಶ್ಯೂ ಆದರೆ ಕೆಲವು ಕಡೆ ತುಂಬ ಕಡಿಮೆ ಕಲೆಕ್ಷನ್ ಇತ್ತು. ಅಷ್ಟೇ ಬೇಜಾರಾಯಿತು. ಸಿಕ್ಕಿದನೇನೋ ಇಷ್ಟ ಆಯಿತು, ತಗೊಂಡು ಬಂದೆ. ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿರೋದು ಜೆರೋಸಾ ಕಂಪೆನಿಗೆ. ಮಿಲಾಗ್ರಿಸ್ ಚರ್ಚ್ ಆಪೋಸಿಟ್ ಇದೆ ಅಲ್ಲಲ್ಲಿ. ಇಲ್ಲಿ ಸ್ವಲ್ಪ ಥಿಂಗ್ಸ್ ಎಲ್ಲ ಪರ್ಚೇಸ್ ಮಾಡಲಿಕ್ಕಿತ್ತು. ಸೊ ಅದನ್ನು ಪರ್ಚೇಸ್ ಮಾಡುವಂತ ನಾವು ಜೆರೋಸಾ ಕಂಪೆನಿಗೆ ಬಂದಿದ್ದೇವೆ. ಜೆರೋಸಾದಲ್ಲಿ ಆಯಿತು ಶಾಪಿಂಗ್. ಈಗ ನೆಕ್ಸ್ಟ್ ಆಟೋದಲ್ಲಿ ಹೋಗ್ತಿದ್ದೇವೆ. ಸೆಂಟ್ ಜೋಸೆಫ್ಸ್ ಆರ್ಟ್ ವರ್ಕ್ ಬರುವಾಗೆ ಹೋಗಲಿಕ್ಕೆ ಒಂದು ಕ್ರಾಸ್ ತಗೊಳ್ಬೇಕು, ಅದಕ್ಕೋಸ್ಕರ. ಸೊ ನಾವು ರೀಚ್ ಆದ್ವಿ ನೋಡಿ, ಸೆಂಟ್ ಜೋಸೆಫ್ ಆರ್ಟ್ ಪ್ರಿಂಟರ್ಸ್. ಇಲ್ಲಿಗೆ ಇಲ್ಲಿ ಸಿಗ್ತದ ಗೊತ್ತಿಲ್ಲ, ನೋಡುವ, ಟ್ರೈ ಮಾಡುವಲ್ಲ. ಟ್ರೈ ಮಾಡೋದ್ರಲ್ಲಿ ಹುಡುಕೊಂಡು ಬರೋದ್ರಲ್ಲಿ ಏನು ತಪ್ಪಿಲ್ಲ. ಎಕ್ಸ್ಪ್ಲೋರ್ ಮಾಡಬೇಕು ಮ್ಯಾಂಗ್ಳೂರು. ನಾನು ಕೂಡ ಈ ಪ್ಲೇಸ್ಗೆ ಫಸ್ಟ್ ಟೈಮ್ ಬರೋದು. ಎಕ್ಸಿಬಿಷನ್ so nice. Christmas vibe still on. Shall we? Yes. ರೀಚ್ ಆಗ್ತಾ ಬಂದು ಕೆಲಸ ಆಗಿಲ್ಲ ಅಂದ್ಕೊಂಡದ್ದು. ಈಗ ನೆಕ್ಸ್ಟ್ ಲಂಚಿಗೆ ಹೋಗುವ ಅಂತ. ಒಂದು ಚಿನ್ನದ ಲಂಚ್ ಹೋಗಕ್ಕೆ ಒಳ್ಳೆ ಫಿಶ್ ಮೀಲ್ಸ್ ಸಿಗ್ತದೆ. ಸೊ ಅಲ್ಲಿಗೆ ಹೋಗಿ ಅಲ್ಲಿಂದ
ನಾವು ಫಿಶ್ ಮೀಲ್ಸನ್ನು ಆರ್ಡರ್ ಮಾಡಿದ್ವಿ. ಅದರ ಜೊತೆ ಬೊಂಡಾಸ್ ಗೀ ರೋಸ್ಟ್. ಇದರಲ್ಲಿ ಎಂತೆಲ್ಲ ಉಂಟು ಇಲ್ಲಿ? ಸಂಡಿಗೆ, ಇದು ಚಟ್ನಿ, ಇದು ಲಿಂಬೆಹುಳಿ ಉಪ್ಪಿನಕಾಯಿ, ಇದು ಉಪ್ಪುಕರಿ, ಅದಿದೆಲ್ಲ ತರಕಾರಿ ಉಪ್ಪುಕರಿ, ಕುಂಬಳಕಾಯಿ ಉಪ್ಪುಕರಿ, ಇದು ಸಾರು, ಮತ್ತೆ ಫಿಶ್ ಕರಿ, ಇದು ಫಿಶ್ ಕರಿ. ಇದು ಎಂತ ಅದೇ ಹೇಳಿದೆ ನಾನು. ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರಿಗೆ ಹೋಟೆಲ್ ಅಂದರೆ ತುಂಬ ಇಷ್ಟ. ಅಮ್ಮನಿಗೆ ಕರ್ಕೊಂಡು ಬಂದು ಅವರಿಗೆ ಇಷ್ಟ ಇದೆ, ಹಸ್ಬೆಂಡ್ ಅವರಿಗೆ ಕರ್ಕೊಂಡು ಬಂದು, ಅತ್ತೆ ಮಾವನಿಗೆ ಕೂಡ ಇಷ್ಟ. ಈಗ ಚಿಕ್ಕಮ್ಮನನ್ನು ಕರ್ಕೊಂಡು ಬಂದಿದ್ದೇನೆ, ಅವರ ರಿವ್ಯೂ ಮತ್ತೆ ಕೇಳುವ. ಫಸ್ಟ್ ಟೈಮ್ ಊಟ ಮಾಡ್ಕೊಂಡು ಕೇಳುವ. ಹೇಗಿದೆ ಊಟ? ಸೂಪರಾ? ಎಷ್ಟು ದೊಡ್ಡದುಂಟು ನೋಡಿ. ಇದು 3 ಮಸಾಲ ಫ್ರೈ. ಇಲ್ಲಿ ಗಮ್ಮತ್ತು ಊಟ ಆಯಿತು. ಊಟ ಎಲ್ಲ ಹಾಗೆ ನೆಕ್ಸ್ಟ್ ಈಗ ಗರುಡಿ ಹತ್ರ ಹೋಗ್ತಿದ್ದೇವೆ. ಗರುಡಿ ಜಾತ್ರೆ ನಡೀತಾ ಉಂಟಲ್ಲ, ಹಾಗೆ ಒಂದು ರೌಂಡ್ ಹೊಡ್ಕೊಂಡು ಬರುವ ಅಂತ ಹೊರಟಿದ್ದೇವೆ. ಯಾವಾಗಲೂ ಚಾನ್ಸ್ ಸಿಗೋದಿಲ್ಲ, ಇವತ್ತು ಸ್ಕೂಲಿಗೆ ಕೂಡ ರಜೆ, ಎಲ್ಲರೂ ಕೂಡ ಒಟ್ಟಿಗಿದ್ದೇವಲ್ಲ, ಒಂದು ರೌಂಡ್ ಹೊಡ್ಕೊಂಡು ಬರುವ ಅಂತ ಈಗ ಗರುಡಿ ಜಾತ್ರೆ ಕಡೆಗೆ ನಾವು ಹೊರಟಿದ್ದೇವೆ. ಅನರ್ಕಲಿ ಸಿಕ್ಕಿತು ನಮಗೆ. ನನಗೆ 5 ಬೇಕು, 5 ನನಗೆ ಬೇಕು. ಒಟ್ಟಿಗೆ 10 ತೆಗೀರಿ ಅಥವಾ ಇಟ್ಕೊಳ್ಳಿ. ಯಾರಿಗೆಲ್ಲ ನೆನಪಿದೆ, ಚೈಲ್ಡ್ಹುಡಲ್ಲಿ ತಿಂತಿದ್ರಲ್ಲ 25 ಪೈಸೆಗೇನೋ ಸಿಕ್ತಿತ್ತು, ತುಂಬ ಗಟ್ಟಿ. ಸ್ಕೂಲ್ ಆದ ತಕ್ಷಣ ಬಾಯಲ್ಲಿಟ್ಟರೆ ಹಂಗೆ ಮನೆಗೆ ತಲುಪೋದಕ್ಕೆ ಬರ್ತಿತ್ತು. ನೈಸ್ ನೈಸ್. ನಾವು ಬೈ ಮಾಡಿ ತಿನ್ನುವುದೇ. ನಿಮ್ಗೇನಾದ್ರು ಅನರ್ಕಲಿ ಬೇಕಾದರೆ ಬಿಲ್ಡಿಂಗ್ ಉಂಟಲ್ಲ, ರೋಹನ್ ಸ್ಕ್ವೇರ್, ಅದರ ಡೈರೆಕ್ಟ್ ಅಪೋಸಿಟ್ ನೋಡಿ, ಇವರ ಶಾಪಲ್ಲಿ ಸಿಗುತ್ತೆ. ಓಕೆ, ಲೇರ್ ಆಕ್ಸೆಸರೀಸ್ ನೋಡಿ. आम इवनिंग चल रॉन्ग टाइम आई गया. ಜಾತ್ರೆಯಲ್ಲಿ ಕ್ವಿಕ್ ಶಾಪಿಂಗ್, ಸ್ವಲ್ಪ ಇಯರಿಂಗ್, ಮೊಬೈಲ್ ಕವರ್, ತಿಂಡಿ ತಗೊಂಡು ಆಯ್ತು ಹೋಗುದು ಮನೆಗೆ ಹೋಗಿ ಬಿಕನ ಘಾಟ ಹಬ್ಬ ಅಲ್ವಾ ಇವತ್ತು, ಅಲ್ಲಿ ಹೋಗ್ಲಿಕೊಂಡು ಬಾಯ್ ಬಾಯ್. ಈಗ ನಾವು ಜಾತ್ರೆಗೆ ಹೋಗಿ ಅನರ್ಕಲಿ ಪ್ಯಾಕೆಟ್ ತಂದೆವು, ಬಾಲ್ಯದ ನೆನಪು ಬಂತು ನಮಗೆ. ಒಂದೊಂದು ಪ್ಯಾಕೆಟ್ ಓಪನ್ ಮಾಡಿ ಬಾಯಲ್ಲಿ ಹಾಕಿದೆವು. ಈಗ ಲಲ ಅಂತ ಮಾತಾಡ್ತೇವೆ. ಅಷ್ಟು ಟೇಸ್ಟ್ ಅಂತೆಲ್ಲ ಮೊದಲನಾಗೆ, ಬಟ್ ಗಟ್ಟಿ ಉಂಟು. ಅನರ್ಕಲಿ ಒಂದು ಎಂತ ಹೇಳ್ತಾರೆ, ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿತಲ್ಲ ಅಂತ ಅಷ್ಟೇ. ನೈಸ್. ಅದು ಒಂದು ಪ್ಯಾಕೆಟ್ ಅಲ್ಲ, 10 ಪ್ಯಾಕೆಟ್ ತಂದೆವು ನಾವು. ಆಕ್ಚುಲಿ ಫಸ್ಟ್ ಒಂದು ಪ್ಯಾಕೆಟ್ ಓಪನ್ ಮಾಡಿ ಟ್ರೈ ಮಾಡಿದ್ವಿ, ಅದೆಲ್ಲರಿಗೂ ಇಷ್ಟ ಆಯ್ತು. ಅದು ಇಷ್ಟ ಆಯ್ತು ಅಂತ ತಗೊಂಡ್ವಿ. ಸೆಕೆಂಡ್ ಪ್ಯಾಕೆಟ್ ಓಪನ್ ಮಾಡಿದ್ರೆ ಅಷ್ಟು ಗಟ್ಟಿ ಇಲ್ಲ ಅಲ್ಲ. ಓಕೆ, ಇಟ್ಸ್ ಓಕೆ, ನೈಸ್. ವಾಪಸ್ ಮನೆಗೆ ರೀಚ್ ಆದ್ವಿ. ಈವ್ನಿಂಗ್ ಹಬ್ಬಕ್ಕೆ ಹೋಗ್ಲಿಕ್ಕೆ ಉಂಟು. ಬಿಕರ್ನಕಟ್ಟೆ ಬಾಲ ಯೇಸುವಿನ ಚರ್ಚಲ್ಲಿ ಹಬ್ಬ, ಅದಕ್ಕೆ ಹೋಗ್ಲಿಕ್ಕೆ ಉಂಟು. ಇದು ನಾನು ಕ್ವಿಕ್ಕಾಗಿ ಶಾಪ್ ಮಾಡಿದಂಥ ಇಯರಿಂಗ್ಸ್ ಎಲ್ಲ 50 ರುಪೀಸ್ ಇದ್ದಾಯ್ತಾ. ಫಸ್ಟ್ ಗೋಲ್ಡನ್ ಕಲರಲ್ಲಿ ತಗೊಂಡೆ, ಅದರಲ್ಲಿ ಗೋಲ್ಡನ್ ಬೀಡ್ಸ್ ಉಂಟು ನೋಡಿ, ಮತ್ತು ಸಿಲ್ವರಲ್ಲಿ ಒಂದು ಜುಮ್ಕ ಮತ್ತು ಪಿಕಾಕ್ ಡಿಸೈನ್ ಇಯರಿಂಗ್, ಅದರ ಜೊತೆಗೆ ಪರ್ಲ್ ಡಿಸೈನಲ್ಲಿ 2 ತಗೊಂಡೆ.
ತುಂಬಾ ಇಷ್ಟ ಆಯಿತು. ಒಂದು ಫ್ಲವರ್ ಥರ ಮತ್ತು ಇನ್ನೊಂದು ವೈಟ್ ಪರ್ಲ್, ಇದು ಎಲ್ಲ ಔಟ್ಫಿಟ್ಟಿಗೂ ಮ್ಯಾಚ್ ಆಗುತ್ತೆ ಅಂತ. ಸೊ ಈವ್ನಿಂಗ್ ಮನೆಗೆ ಬಂದು ಫ್ರೆಶ್ ಎಲ್ಲ ಆಗಿ ಈಗ ಬಿಕರ್ನಕಟ್ಟೆ ಚರ್ಚಿಗೆ ನಾವು ಹೊರಟಿದ್ದೇವೆ. ಎವ್ರಿ ಇಯರ್ ಹೋಗ್ತೇವೆ, ಏನೋ ಮನಸ್ಸಿಗೆ ತುಂಬ ಸಮಾಧಾನ ತೃಪ್ತಿ ಸಿಗುತ್ತೆ ಅದಕ್ಕೋಸ್ಕರ. ಸೊ ನಾವೀಗ ಇಲ್ಲಿ ರೀಚ್ ಆಗಿದ್ದೇವೆ. ಹಳೆಯಂಗ ಕಲಿತ ಸರ್ ನೀ ಯಾತ್ರಿಕ ಮಿಂದೊಂದು ಫೋಟೋ ಕಡೆ ಪಿಲ್ಗ್ರಿಮ್ಸ್ ಆಫ್ ಹೋಪ್. ಸ್ಟಾರ್ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಹೀಗೆ ನೋಡುವಾಗ ಸ್ಟಾರ್ ಥರ ಕಾಣುತ್ತೆ. ವೆರಿ ಮೀನಿಂಗ್ಫುಲ್. Bar, KFC, everything is there. Actually, we are involved here, but in reality, this is our Christmas. ಇದು ಲೈಟ್ಸ್ ನೋಡಿ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಗ್ಲಾಸ್ ಬಾಟಲ್ ಒಳಗೆ ಮಿನಿಚರ್ ಅನ್ನು ಹಾಕಿ, ಅಂದರೆ ಡಿಫ್ರೆಂಟ್, ಯುನೀಕ್, ಕ್ರಿಯೇಟಿವ್ ಮೈಂಡ್. ಅಮ್ಮ 2 ಟಾಪ್ ತಗೊಂಡು, ಎರಡಲ್ಲ ಒಂದೇ, ಒಂದು ನಂಗೆ. ಬಿಟ್ಟು ಚಾರ್ಮುರಿ ತಿನ್ನೋದು ಇವರು ನಂಗೆ. ಹೇಗಿತ್ತು ಇವತ್ತಿನ ಬ್ಯುಸಿ ಡೇ ವ್ಲಾಗ್? ಶಾಪಿಂಗ್ ಅದು ಇದು ಹಬ್ಬ ಗಿಬ್ಬ ಅಂತ ಎಲ್ಲ ಗಮ್ಮತ್ತು ಒಂದೇ ದಿನ ನಡೆದಾಗಾಯಿತು. ಹೀಗನಿಸಿ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತು ಸಿಗೋಣ ಹೊಸ ವೀಡಿಯೋಗಳ ಜೊತೆ. ಅಲ್ಲಿ ತನಕ ಬಾಯ್ ಬಾಯ್.